ಮೇಲಧಿಕಾರಿಗೆ ಮಾಹಿತಿ ನೀಡಿಲ್ಲ ಎಂಬ ಒಂದೇ ಕಾರಣಕ್ಕೆ ಎಸ್ಐ ಹಾಗೂ ಇಬ್ಬರು ಹೆಡ್ ಕಾನ್ಸ್ಟೇಬಲ್ಗಳನ್ನು ಅಮಾನತುಗೊಳಿಸಿ ಎಸ್ಪಿ ನಿಶಾಜೇಮ್ಸ್ ಆದೇಶಿಸಿದ್ದಾರೆ. ನಗರದ ಅಜ್ಜರಕಾಡುವಿನಲ್ಲಿ ಭುಜಂಗ ಪಾರ್ಕಿನಲ್ಲಿ ಯುವಕನ ಮೇಲೆ ಒಂದು ಗುಂಪಿನಿಂದ ನೈತಿಕ ಪೊಲೀಸ್ಗಿರಿ ನಡೆದಿತ್ತು. ಹೆಡ್ ಕಾನ್ಸ್ಟೇಬಲ್ ಅವರೊಂದಿಗೆ ಸ್ಥಳಕ್ಕಾಗಮಿಸಿದ ನಗರ ಪೊಲೀಸ್ ಠಾಣೆಯ ಎಸ್ಐ ಅನಂತ ಪದ್ಮನಾಭ ಯುವಕನನ್ನ ಹಾಗೂ ಹಲ್ಲೆ ನಡೆಸಿದವರನ್ನ ವಿಚಾರಣೆ ನಡೆಸಿ ಹಲ್ಲೆಗೊಳಗಾದ ಯುವಕ ದೂರು ದಾಖಲಿಸಲು ಒಪ್ಪದಿದ್ದಾಗ ಎಚ್ಚರಿಕೆ ಕೊಟ್ಟು ಕಳುಹಿಸಿದ್ರು. ಇದಾದ ಕೆಲ ದಿನಗಳ ಬಳಿಕ ಹಲ್ಲೆಗೊಳಗಾದ ಯುವಕ ನೇರವಾಗಿ ಎಸ್ಪಿ ಬಳಿ ತೆರಳಿ ಹಲ್ಲೆಯಾಗಿದೆ ಎಂದು ದೂರು ನೀಡಿದ್ದಾನೆ. ಕೂಡಲೇ ಎಫ್ಐಆರ್ ದಾಖಲಿಸಿದ ಎಸ್ಪಿ ನಿಶಾಜೇಮ್ಸ್ ನನಗೆ ಘಟನೆ ನಡೆದ ದಿನ ಹಲ್ಲೆಯ ಮಾಹಿತಿ ಏಕೆ ನೀಡಿಲ್ಲ ಎಂದು ನಗರ ಠಾಣೆಯ ಎಸ್ಐ ಅನಂತ ಅವರನ್ನ ಹಾಗೂ ಹೆಡ್ ಕಾನ್ಸ್ಟೇಬಲ್ ಜೀವನ್ ಅವರನ್ನು ಅಮಾನತು ಮಾಡಿದ್ದಾರೆ. ಎಸ್ಪಿ ನಿಶಾ ಅವರ ಈ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲದ ಎಸ್ಐ ಅಮಾನತು ಖಂಡನೀಯ. ಈ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿ ಅಮಾನತು ಆದೇಶ ಹಿಂಪಡೆಯಲು ಒತ್ತಾಯಿಸುತ್ತೇನೆ ಎಂದು ಶಾಸಕ ರಘುಪತಿಭಟ್ ಪ್ರತಿಕ್ರಿಯಿಸಿದರು. ನಿನ್ನೆ ರಾತ್ರಿ ಸಂಜೆ ಹೊತ್ತಿನಲ್ಲಿ ಅಚಾನಕ್ಕಾಗಿ ನಮ್ಮ ಉಡುಪಿಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಅನಂತ ಪದ್ಮನಾಭ ಅವರನ್ನು ವಿನಾಕಾರಣ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಎಸ್ ಪಿ ಅವರು ಮಾಡಿದ್ದಾರೆ. ನಾನು ಉಡುಪಿಯ ಶಾಸಕನಾಗಿ ಇದನ್ನು ಖಂಡಿಸ್ತೇನೆ. ಯಾಕಂದರೆ ಅವರೇನಾದ್ರು ಭ್ರಷ್ಟಾಚಾರ ಹಗರಣದಲ್ಲಿ ಭಾಗವಹಿಸಿ ಅಥವಾ ಏನಾದ್ರು ತಪ್ಪು ಮಾಡಿ ಇದ್ದರೆ ಅವರನ್ನು ಇವರಿಗೆ ಸಸ್ಪೆಂಡ್ ಮಾಡ್ಬೋದಿತ್ತು. ಒಳ್ಳೆ ರೀತಿಯಲ್ಲಿ ಎಲ್ಲರೊಟ್ಟಿಗೆ ಸಭ್ಯತೆಯನ್ನು ನಡೆದುಕೊಳ್ಳುವಂಥ ಒಬ್ಬ ಎಸ್ ಐಯನ್ನು ಏಕಾಏಕಿಯಾಗಿ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಎಸ್ ಪಿ ಅವರಿಗೆ ಫೋನ್ ಮಾಡಿ ಕೇಳಿದೆ. ಯಾಕೆ ಕೇಳಿದರೆ ಅವರು FIR ಮಾಡಲಿಲ್ಲ ಮತ್ತು ನಮಗೆ ಹಿರಿಯ ಅಧಿಕಾರಿಗಳಿಗೆ ತಿಳಿಸಲಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಒಬ್ಬ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಯಾವಾಗ ಕೇಳಿದರೆ ನಾವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ. ಏನೂ ತಪ್ಪು ಮಾಡಿದೆ. ನಾನಿವತ್ತು ಎಸ್ ಪಿ ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮಗೆ ರಿಪೋರ್ಟ್ ಮಾಡದಿದ್ದ ಕಾರಣಕ್ಕೋಸ್ಕರ ನೀವು ಒಬ್ಬ SIಯನ್ನು ಸಸ್ಪೆಂಡ್ ಮಾಡ್ತಿರಾದರೆ ನಮ್ಮ ಕಾನೂನು ಸುವ್ಯವಸ್ಥೆ ಹೇಗಿದೆ ನಾವು ಕಾಪಾಡಬೇಕು. ಅದಕ್ಕಾಗಿ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ಇದ್ದರೆ ಅಥವಾ ರೌಡಿ ಎಲಿಮೆಂಟ್ಸ್ ಇದ್ದರೆ, ಕಮ್ಯುನಲ್ ಎಲಿಮೆಂಟ್ಸ್ ಇದ್ದರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ನಮಗೆ ಎಷ್ಟು ಅಧಿಕಾರ ಇದೆ ಅದು ನಾವು ಪೂರ್ಣ ರೀತಿಯಲ್ಲಿ ಚಲಾಯಿಸ್ತೀವಿ. ಯಾವುದೂ ಮುಲಾಜಿಲ್ಲದೆ ನಿಷ್ಪಕ್ಷವಾಗಿ ಅಷ್ಟೇ ನಮ್ಮ ಆದ್ಯ ಕೆಲಸ. ಅದು ಬಿಟ್ಟು ನಾನು ಮಹಿಳೆ ಇರೋದ್ರಿಂದ ಮಹಿಳೆಗಾಗಿ ಕೂಡ ನಾವು ಏನಾದರೂ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಎಲ್ಲ ಕೆಲಸ ಉತ್ತಮ ರೀತಿ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಜನರದು ಸಹಕಾರ ಬೇಕು. ನಮ್ಮ ಇಲಾಖೆಯಲ್ಲಿ ಮೇನ್ ಪ್ರಾಬ್ಲಮ್ ಏನಂದರೆ ಜನರಿಗೆ ತುಂಬ ಭಯ ಇದೆ ಪೊಲೀಸರಿಂದ. ನಮ್ಮ ಕಡೆ ಬರೋದಿಲ್ಲ, ನಮಗೆ ಸಹಕಾರ ಕೊಡಲ್ಲ. ಬಟ್ ನಮ್ಮ ಕೆಲಸದಲ್ಲಿ ಜನರ ಸಹಕಾರ ತುಂಬ ಮುಖ್ಯ. ಏನಾದರೂ ಕೇಸ್ ಇರಲಿ ಅದರಲ್ಲಿ ನಮಗೆ ವಿಟ್ನೆಸಸ್ ಬೇಕಾಗುತ್ತೆ, ಸ್ಟೇಟ್ಮೆಂಟ್ಸ್ ತಗೋಬೇಕಾಗುತ್ತೆ, ಆಕ್ಸಿಡೆಂಟ್ ಇದ್ದರೆ ಜನರ ಸಹಾಯ ಬೇಕಾಗುತ್ತೆ. ಸೊ ಎಲ್ಲದಕ್ಕೆ ನಮಗೆ ಜನರ ಸಹಕಾರ ತುಂಬ ಮುಖ್ಯ.